ದೇರಳಕಟ್ಟೆ ಬೆಳ್ಮ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವಾರ್ಷಿಕ ಶನಿ ಪೂಜೆದ ಅಂಗವಾದ ದೇರಳಕಟ್ಟೆ ಯಕ್ಷರಂಗ ಯಕ್ಷಗಾನ ತರಬೇತಿ ಕೇಂದ್ರದ ಸಾರಥ್ಯಡ್ ತರಬೇತಿ ಕೇಂದ್ರದ ಹೊಸ ಶಿಷ್ಯರೆರ್ದು ಯಕ್ಷಗಾನಾರ್ಚನೆ ಬೊಕ್ಕ ನರಕಾಸುರ ಮೋಕ್ಷ ಯಕ್ಷಗಾನ ಪ್ರದರ್ಶನ ಶನಿವಾರ ರಾತ್ರಿ 8 ಮಲ್ದಿದ್ದೇರು. ಯಕ್ಷರಂಗದ ಪುಟ್ಟುಗು ಕಾರಣ ಆಯಿನ ಜೋಕ್ಲೆಗು ನಾಟ್ಯ ಬೊಕ್ಕ ಭಾಗವತಿಕೆ ತರಬೇತಿನ ಕೊರಂದೊಪ್ಪುನ ಶ್ರೀ ರಾಮ ಸಾಲ್ಯಾನ್ ಮಂಗಲ್ಪಾಡಿಯರಿಗೂ ಈ ಪೊರ್ತು ಮಾನಾದಿಗೆ ಸಂದಾಯರು. ತಾವು ತಮ್ಮ 23ನೇ ವಯಸ್ಸಿನಿಂದಲೂ ಯಕ್ಷಗಾನ ಕ್ಷೇತ್ರದಲ್ಲಿ ಕಲಾಮಾತೆಯ ಸೇವೆಗೈಯುತ್ತಾ ಇದೀಗ ದೇರಳಕಟ್ಟೆಯ ಪರಿಸರದ ಮಕ್ಕಳಿಗೆ ನಾಟ್ಯ ಮತ್ತು ಭಾಗವತಿಕಾ ತರಬೇತಿಯನ್ನು ನೀಡಿ ಯಕ್ಷರಂಗ ಎಂಬ ಯಕ್ಷಗಾನ ತರಬೇತಿ ಕೇಂದ್ರದ ಹುಟ್ಟಿಗೆ ಕಾರಣಕರ್ತರಾಗಿದ್ದೀರಿ. ತಮ್ಮ ಗರಡಿಯಲ್ಲಿ ಪಳಗಿದ ಅದೆಷ್ಟೋ ಶಿಷ್ಯರು ನಾನಾ ಪ್ರಸಿದ್ಧ ಯಕ್ಷಗಾನ ಮೇಳದಲ್ಲಿಯೂ ಹವ್ಯಾಸಿ ಕಲಾವಿದರಾಗಿಯೂ ಪ್ರಸಿದ್ಧಿ ಪಡೆದಿರುವುದಲ್ಲದೆ ರಾಜ್ಯ ಹೊರ ದೇಶಗಳಲ್ಲಿಯೂ ಕೂಡ ಕಲಾಮಾತೆಯ ಸೇವೆಗೈಯುತ್ತಿದ್ದಾರೆ. ತಮ್ಮ ಶಿಷ್ಯರು ರಾಜ್ಯ ಹಾಗೂ ಅಂತಾರಾಷ್ಟ್ರಗಳಲ್ಲಿ ಗುರುತಿಸಿಕೊಳ್ಳಲು ತಮ್ಮ ಮಾರ್ಗದರ್ಶನ ಹಾಗೂ ಸಾಧನೆಯೇ ಮೂಲ ಕಾರಣ. ಆಕಾಶವಾಣಿ ಹಾಗೂ ದೂರದರ್ಶನದ ಕಲಾವಿದರಾದ ನಿಮ್ಮನ್ನು ಯಕ್ಷರಂಗ ದೇರಳಕಟ್ಟೆಯ ಯಕ್ಷಗುರುಗಳು ಎನ್ನುವುದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡುತ್ತೇವೆ. ಭಾರತೀಯ ಸಂಚಾರ್ ನಿಗಮ್ ನಿಯಮಿತದಲ್ಲಿ ಉದ್ಯೋಗದಲ್ಲಿದ್ದ ತಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಕಡೆ ಮಕ್ಕಳು, ಮಹಿಳೆಯರು ಹಾಗೂ ಪುರುಷರಿಗೆ ಯಕ್ಷಗಾನ ನಾಟ್ಯ ಹಾಗೂ ಭಾಗವತಿಕೆಯನ್ನು ನೀಡುತ್ತಿದ್ದೀರಿ. ಯಕ್ಷಗಾನ ಮೂಲ ಸ್ವರೂಪವನ್ನು ಉಳಿಸಿ ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವಲ್ಲಿ ತಮ್ಮ ದಿಟ್ಟ ಹೆಜ್ಜೆ ಶ್ಲಾಘನೀಯ. ಯಕ್ಷಗಾನದ ಮೂಲ ಸ್ವರೂಪ ಕಣ್ಮರೆಯಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಸಮಾನ ಮನಸ್ಕರನ್ನು ಒಟ್ಟು ಸೇರಿಸಿ ತೆಂಕುದಿಟ್ಟು ಯಕ್ಷಗಾನ ಹಿತರಕ್ಷಣಾ ವೇದಿಕೆ ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲೆ ಎಂಬ ಒಂದು ಸಮಿತಿಯನ್ನು ರಚಿಸಿ ಅದರ ಸಂಚಾಲಕತ್ವವನ್ನು ನಿರ್ವಹಿಸುತ್ತಿದ್ದೀರಿ. ಹಾಗೂ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಉಪ್ಪಳ ಘಟಕದ ನಾಟ್ಯ ಶಿಕ್ಷಕ ಹಾಗೂ ಪ್ರಸ್ತುತ ಕರ್ನಾಟಕ ಯಕ್ಷಗಾನ ಅಕಾಡೆಮಿ 2019-20 ಸಾಲಿನ ಉಚಿತ ಯಕ್ಷಗಾನ ತರಬೇತಿ ಯೋಜನೆಯ ಯಕ್ಷಗಾನ ನಾಟ್ಯ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ. ತಮಗೆ ಯಕ್ಷಗಾನ ಎಂಬುದು ಬರೀ ಹವ್ಯಾಸ ಎಂಬುದಕ್ಕಿಂತ ಅದು ತಮ್ಮ ಉಸಿರು, ಅದು ತಮ್ಮ ತಪಸ್ಸು ಎಂದರೂ ತಪ್ಪಲ್ಲ. ಯಕ್ಷಗಾನವನ್ನೇ ಮೈಗೂಡಿಸಿಕೊಂಡ ತಮಗಿರಲಿ ಆಯುರಾರೋಗ್ಯ ಭಾಗ್ಯ, ನೆಮ್ಮದಿಯ ಜೀವನ, ಅವಕಾಶಗಳಿಗೆ ಆಕಾಶವೇ ಮಿತಿಯಾಗಲಿ. ಯಕ್ಷಗಾನ ಕ್ಷೇತ್ರದಲ್ಲಿ ತಾವು ಇನ್ನಷ್ಟು ಸಾಧಿಸುತ್ತಾ ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯುವಂತಾಗಲಿ. ಯಕ್ಷಗಾನ ಉಳಿವಿಗಾಗಿ ಅವಿರತ ಶ್ರಮಿಸುತ್ತಿರುವ ನಿಮಗೆ ಆ ಕಾರುಣ್ಯ ಮೂರ್ತಿಯಾದ ಶ್ರೀ ಅಯ್ಯಪ್ಪ ಸ್ವಾಮಿಯು ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಕಲ ಸೌಭಾಗ್ಯವನ್ನು ಕರುಣಿಸಲೆಂದು ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವಾರ್ಷಿಕ ಶನಿಪೂಜೆಯಂದು ಪ್ರದರ್ಶನಗೊಂಡ ಯಕ್ಷಗಾನದ ಈ ಶುಭ ಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಯಕ್ಷ ಕಲಾನಿಧಿ ಎಂಬ ಬಿರುದನ್ನಿತ್ತು ಗೌರವಿಸುತ್ತಿದ್ದೇವೆ. ಇದರ ಒಂದು ಪ್ರಾಯೋಜಕತ್ವಗೊಂಡಿರುವಂಥ ಗಿರೀಶ್ ಸ್ವಾಮಿ ಇವರ ಉಪಸ್ಥಿತಿಯಲ್ಲಿ ಯಕ್ಷಗುರುಗಳಾದಂಥ ರಾಮಸಾಲ್ಯಾನ್ ಮಂಗಲ್ಪಾಡಿ ನಿಮ್ಮ ಪ್ರೀತಿಪೂರ್ವಕ ಕರಾಡತನದೊಂದಿಗೆ ಯಕ್ಷಗುರುಗಳಿಗೆ ಈ ಅಯ್ಯಪ್ಪನ ಸಾನ್ನಿಧ್ಯದಲ್ಲಿ ನೀಡುತ್ತಿರುವಂಥ ಸನ್ಮಾನ. ದಯಮಾಡಿ ನಮ್ಮ ಭಜನಾ ಮಂಡಳಿ ಸಂಚಾಲಕರು ಪ್ರಕಾಶ್ ಭಂಡಾರಿ ಕೂಡ ವೇದಿಕೆಗೆ ಬರಬೇಕು. ಬಂಧುಗಳೇ, ನಿಮ್ಮ ಚಪ್ಪಾಳೆ ಪೂಜ್ಯ ಗುರುಗಳಿಗೆ. ಇಲ್ಲಿವತ್ತೇನು ಇಷ್ಟು ಹೊತ್ತು ಭಾಗವತಿಕೆ, ಇನ್ನು ಮುಂದೆ ಯಕ್ಷಗಾನ ಮಾಡಲಿಕ್ಕಿದ್ದಾರೆ. ಇದೆಲ್ಲ ಇವರ ಗರಡಿಯಲ್ಲಿ ಪಳೆಡಿದಂತಹ ಇವರು ಕಲಿತ ವಿದ್ಯೆಯನ್ನ, ವಿದ್ಯಾರ್ಜನೆಯನ್ನ, ದಾನವನ್ನ ಮಾಡಿದ ಕಾರಣವೇ ಅದು ಸಾಧ್ಯ ಆಗಿದೆ ಹೊರತು ಇದು ಅನ್ಯಥಾ. ಅಂಚನೆ ಶಿಲ್ಪಿ ಅಯ್ಯಪ್ಪ ವೃತ್ತಾಧಾರಿ ಶ್ರೀ ವಿ ಸದಾಶಿವರೆಲ್ಲ ಗೌರವಿಸಾಯರು.
ಈ ಪೊರ್ತು ಪಾತೇರ್ನ ಶ್ರೀ ಕ್ಷೇತ್ರದ ಗುರುಸ್ವಾಮಿ ಶ್ರೀ ವಿಶ್ವನಾಥ್ ಕಾಯರ್ಪಡಿಗೆ ಯಕ್ಷರಂಗ ತರಬೇತಿ ಕೇಂದ್ರಡು ಜೋಕ್ಲಿಗೆ ಎಡ್ಡೆ ರೀತಿಯ ಕಲ್ಪವಳು ಎಡ್ಡೆ ಕಲಾವಿದರಾದ ಬುಲೆವಡು ಪಂಡದ ಹಾರೈಸಿರು. ಯಕ್ಷಗಾನ ತರಬೇತಿ ಕೇಂದ್ರದ ಉದ್ಘಾಟನೆ ಆತನು ಒಂಜೇ ವರ್ಷಡು ಯಾನ್ ತೂಂದಿಲ್ಲ ಜೋಕ್ಲೇನು ನಾಟ್ಯ ಅದ ತರಬೇತಿ ಬೇತೆ ಬೇತೆ ರೀತಿಡು ಒಂಜಿ ವರ್ಷಡು ನೀವು ರಂಗಸ್ಥಳ ರಂಗ ವೇದಿಕೆಗೆ ಮಿಟ್ಟಿದ್ರೆ ಆ ಜೋಕ್ಲು ನಮ್ಮ ಆ ಜೋಕ್ಲಿನ ನಾಟ್ಯದ ಪುರ್ಲಾದ ಪೂ ಮಾತುಕಾರಿಕೆ ಆದ ಪೂ ಪದ ಖಾತೆ ಯಕ್ಷಗಾನ ತರಬೇತಿ ಕೇಂದ್ರ ವತಿರ್ದಿತ್ತಂತ ಆ ಜೋಕ್ಲನ ಪ್ರದರ್ಶನ ಓ ಉಂಡ ನರಕಾಸುರ ಮೋಕ್ಷ ಉದಯ ಮೋಕ್ಷ ಪನ್ಪಿನ ಆ ಪ್ರಸಂಗನು ಬಾರಿ ಪೊರ್ಲುಡು ಆ ಜೋಕ್ಲು ಗೊಬ್ಬು ತೋಜಾದು ಮಿತ್ತಗ ಆ ಜೋಕ್ಲಿಗೆ ಕಲಾರಂಗೋಡು ಎಡ್ಡ ಭವಿಷ್ಯತ್ತನ್ನು ಅಯ್ಯಪ್ಪ ಸ್ವಾಮಿ ಅನುಗ್ರಹ ಮಲ್ಪಡು ಆ ಸಂಘಲ ಎಡ್ಡ ಉದ್ಧಾರ ಆವಡು ಸೇರಿದ ಸಮಸ್ತ ಆ ಜೋಕ್ಲನ ಅಪ್ಪ ಮೇರೆಲ್ಲರ ಸಹಕಾರ ಕೊರೊಂದು ಈ ಒಂಜಿ ತರಬೇತಿ ಸಂಘವು ನಿಖಲ ಪೂರ್ಣ ಸಹಕಾರ ಬೋರ್ಡ್ ಕೇಂದ್ರೊಂದು. ಶ್ರೀ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಶ್ರೀ ಚಂದ್ರಹಾಸ್ ಅಡ್ಯಂತಾಯ ಕುತ್ತಾರ್ಗುತ್ತು, ಶ್ರೀ ಗಿರೀಶ್ ಸ್ವಾಮಿ, ಆಡಳಿತ ಸಮಿತಿಯ ಅಧ್ಯಕ್ಷರು ಶ್ರೀ ರಾಜೇಶ್ ಶೆಟ್ಟಿ ಪಜ್ಜಿರ್ಗುತ್ತು, ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳದ ಸಂಚಾಲಕರು ಶ್ರೀ ಪ್ರಕಾಶ್ ಭಂಡಾರಿ ಸೇರಿನಂಚ ಪ್ರಮುಖರು ಲೇಸುಗದ್ದಿಗೆಡಿತ್ತರು.